ಕಾಂಗ್ರೆಸ್ನವರಿಗೆ ಆಡಳಿತ ಮಾಡುವಾಗ ಇಂಥದ್ದೆಲ್ಲ ಮಾಡಿಕೊಂಡು ಭಾಳ ಸುಲಭವಾಗಿ ಅನುಭವ ಇದೆ. ಒಂದು ಭಾಳ ದೊಡ್ಡದಾದ ತಪ್ಪನ್ನು ಜನರು ಹುಡುಕಿ ಅವರಿಗೆ ಎಲ್ಲೋ ಒಂದು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಅವರ ತಪ್ಪನ್ನು ಹುಡುಕಿ ಮಾತಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಮಾತನ್ನು ಎತ್ತಿ ಗಮನ ಬೇರೆ ಸೆಳೆಯುವಂಥ ವಿಚಾರಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ನಮ್ಮ ಸಚಿವರಾಗಿರುವಂಥ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಕೂಡ ಮಾತಾಡಿದರು. ನಾನು ಒಂದು ಮಾತನ್ನು ಹೇಳ್ತೇನೆ, ಇಂದಿರಾ ಗಾಂಧಿಗೆ ಆಗದಂಥದ್ದು, ರಾಜೀವ್ ಗಾಂಧಿಗೆ ಆಗದಂಥದ್ದು, ಪ್ರಿಯಾಂಕಾ ಗಾಂಧಿಯವರ ಅಪ್ಪನಿಗೆ ಆಗದಿದ್ದದ್ದು ಪ್ರಿಯಾಂಕಾ ಗಾಂಧಿ ಮುಂದುವರಿಸ್ತಾ ಇದ್ದಾರೆ, ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾಕತ್ತಿದ್ರೆ ಬ್ಯಾನ್ ಮಾಡಿ ತೋರಿಸಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಿಗೆ ಲೋಕಸಭೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದೆ. ಯಾಕೆ ಅರ್ಪಿಸಿದ್ರು? ಹಾಗಾದರೆ RSS ಎಲ್ಲೋ ಒಂದು ಕಡೆ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವೇ ಅವತ್ತಿನ ಸರಸಂಘ ಚಾಲಕರ ಗುರೂಜಿಯವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದಂಥ ದಾಖಲೆಗಳಿದೆ. ಹಾಗಿರುವಾಗ ಹಾಗಾದರೆ ಅವತ್ತು ಇಂದಿರಾ ಗಾಂಧಿ ಮತ್ತು ಅವರು ಮಾಡಿದ ತಪ್ಪು ಅಥವಾ ಇವರು ಮಾಡ್ತಾ ಇರುವಂಥ ತಪ್ಪು? ಯಾರಿವತ್ತು ತಪ್ಪು ಅಂತೇಳಿ ಪ್ರಿಯಾಂಕ ಖರ್ಗೆ ಅವರು ಉಲ್ಲೇಖ ಮಾಡಲೇಬೇಕು. ಹಾಗಾಗಿ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಹಿಡಿದಿರ್ಬೋದು, ಪಠ್ಯದಲ್ಲಿ ಡಾಕ್ಟರ್ ಜಿ ಹೆಗಡೆವಾರ್ ಅವರ ವಿಚಾರಗಳನ್ನು ವಿಷಯ ಅವರು ಈ ಭಾರತದ ಬಗ್ಗೆ, ಈ ರಾಜ್ಯದ ಬಗ್ಗೆ ಹೇಳಿದಂಥ ವಿಚಾರಗಳಂಥವು ಅದನ್ನು ಸರಿಪಡಿಸ್ತೀವಿ ಅಂತ ಹೇಳುವಂಥ ವಿಚಾರಗಳಿರ್ಬೋದು. ಇದು ಎಲ್ಲವನ್ನು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ಮಾಡ್ತದೆ.